ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿ ದೊಡ್ಡೇರಿ ಬಡವನಹಳ್ಳಿ ಜಯನಗರದ ಗ್ರಾಮಗಳಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕುಂಚಿಟಿಗರ ಜನಾಂಗದವರು ಕೆಂಪೇಗೌಡ ರಥಯಾತ್ರೆಯಲ್ಲಿ ಭಾಗವಹಿಸಿದರು. ಕೆಂಪೇಗೌಡ ಕಂಚಿನ ಪ್ರತಿಮೆ ಅನಾವರಣ ಸಂಬಂಧ ರಾಜ್ಯದಲ್ಲಿ ಸಂಚರಿಸುತ್ತಿರುವ ಪವಿತ್ರ ಮಣ್ಣು ಸಂಗ್ರಹ ಅಭಿಯಾನವಾದ ಕೆಂಪೇಗೌಡ ರಥಯಾತ್ರೆಯು ತಾಲೂಕಿನ 39 ಗ್ರಾಮಗಳಲ್ಲೂ ಸಂಚರಿಸುತ್ತಿದ್ದು, ಈ ಸಂದರ್ಭ ಕೆಂಪೇಗೌಡರು ನಾಡಿನ ಹೆಮ್ಮೆ ಜಾತ್ಯತೀತ ತತ್ವಕ್ಕೆ ಮೆರುಗು ನೀಡಿದವರು. ಜಾತ್ಯತೀತ ಮತ್ತು ಪಕ್ಷಾತೀತವಾದ ಈ ಕಾರ್ಯಕ್ರಮ ಒಂದು ಜನೋತ್ಸವವಾಗಿದೆ ಎಂದು ಗಣ್ಯರು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ವೀರಭದ್ರಯ್ಯ, ಎಂಎಲ್ಸಿ ರಾಜೇಂದ್ರ, ಕೊಂಡವಾಡಿ ಚಂದ್ರಶೇಖರ್, ಎಲ್ಸಿ ನಾಗರಾಜು, ಮಧುಗೌಡ, ಎಪಿಎಂಸಿ ಬಸವರಾಜು, ಪ್ರಸನ್ನಕುಮಾರ್, ದೇವರಾಜು, ಚೌಡಪ್ಪ, ಡಿಬಿ ಮಂಜುನಾಥ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. ಪ್ರಭುವೇ ನಮ್ಮ ನಾಡ ಪ್ರಭುವೇ ನಮ್ಮ ನಾಡ ಪ್ರಭುವೇ ಮಧುಗಿರಿ ತಾಲೂಕಿನಲ್ಲಿ ಇವತ್ತು ಅದ್ದೂರಿಯಾಗಿ ಅಭೂತಪೂರ್ವವಾಗಿ ಕಾರ್ಯಕ್ರಮ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿಗಳ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಎಲ್ಲ ತಾಲೂಕುಗಳಲ್ಲೂ ಮರೆತು ಕೆಂಪೇಗೌಡರು ಈ ನಾಡನ್ನು ಕಟ್ಟಿದವರು, ಈ ಬೆಂಗಳೂರನ್ನು ಆಳಿದವರು, ಈ ಬೆಂಗಳೂರನ್ನು ಕಟ್ಟಿದವರು ಅನ್ನೋದನ್ನು ಪ್ರತಿಯೊಂದು ಮನೆ ಮಾತಾಗಲಿ ಅನ್ನೋ ದೃಷ್ಟಿಯಿಂದ ತಾಲೂಕಾದ್ಯಂತ ಇವತ್ತು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಸಹ ಬಂದಿದೆ. ಈ ಕೆಂಪೇಗೌಡರು ಏನಿವತ್ತು ಬೆಂಗಳೂರನ್ನು ಕಟ್ಟಿದ್ರು ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚಿನದಾಗಿ ಬೆಳೀಲಿ ಅಂತೇಳಿ ನಾನು ಸಹ ಆಶಿಸ್ತೀನಿ. ಈ ನೆಲದ ಚರಿತ್ರೆಯಲ್ಲಿ ಯಾವತ್ತೂ ದಾಖಲಾಗುವಂಥ ಕೆಂಪೇಗೌಡರು ವ್ಯಕ್ತಿಯಾಗಿ ಒಂದು ಜಾತಿ, ಒಂದು ಧರ್ಮವನ್ನು ಬಹಳ ದೊಡ್ಡ ವ್ಯಕ್ತಿತ್ವ, ಪೂಜನೀಯರು. ನಾನು ಭಾಳ ಗೌರವದಿಂದ ಅವ್ರನ್ನ ನೆನೀತೇವೆ. ಬಹುಶಃ ಈ ನಾಡಲ್ಲಿ ಇವತ್ತು ಏನು ಇಡೀ ರಾಜ್ಯದಾದ್ಯಂತ ಈ ಮೃತ್ತಿಕೆಯನ್ನು ಸಂಗ್ರಹ ಮಾಡುವಂಥ ಮತ್ತು ಕೆಂಪೇಗೌಡರನ್ನ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಭಾಗದಲ್ಲಿ ದೊಡ್ಡ ಮೂರ್ತಿ ನಿರ್ಮಾಣ ಮಾಡ್ತಿದ್ದಾರೆ. ಆ ಒಂದು ನಿರ್ಮಾಣದ ಹಿನ್ನೆಲೆ ಈ ನೆಲದ ಎಲ್ಲ ಮೃತ್ತಿಕೆಗಳನ್ನು ಸಂಗ್ರಹ ಮಾಡಿ ಆ ಭಾವನಾತ್ಮಕವಾಗಿ ಅವ್ರನ್ನ ಗಟ್ಟಿ ಮಾಡುವಂಥ, ಈ ನೆಲವನ್ನು ಕಟ್ಟಿರುವಂಥ ಕೆಂಪೇಗೌಡ ಕುರಿತಂಥ ಇಂಥ ಒಂದು ಯಾತ್ರೆ ನಿಜವಾಗಿಯೂ ಈ ಸರ್ಕಾರ ಮತ್ತು ಜನಸಮೂಹ ಎಲ್ಲ ಸೇರಿ ಮಾಡ್ತಿರೋದು ಶ್ಲಾಘನೀಯ ಮತ್ತು ಬಹಳ ದೊಡ್ಡ ಸಂತೋಷ. ನಾನು ಈ ನೆಲದ ಮಗನಾಗಿ ವಿಶೇಷವಾಗಿ ನಮಗೆ ಬದುಕನ್ನು ಕಟ್ಟಿಕೊಟ್ಟಿರುವಂಥ ಬಹುಶಃ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರನ್ನು ಒಂದು ನಮ್ಮ ರಾಜಧಾನಿ ಜಗತ್ತಿನ ಎಲ್ಲ ಭಾಗದಲ್ಲೂ ಇವತ್ತು ಆಗಲಿಕ್ಕೆ ಕೆಂಪೇಗೌಡರ ಕಾರಣ. ಬಹುಶಃ ಅವರು ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ ಯಾವತ್ತೂ ಶಾಶ್ವತವಾಗಿದ್ದಾರೆ.